ನರೇಂದ್ರ ಮೋದಿ ದುಂಬಾಳ್ತಿಡ್ ಕೇಂದ್ರ ಸರ್ಕಾರ ಮಲ್ತಿನ ಜನಪರ ಯೋಜನೆಲೆನ ಇಲ್ಲಗ್ ಮುಟ್ಟಾವನ ಉದ್ದೇಶುಡು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾ ಜುಲೈ 15 ನಮೋ ಯೋಜನೆ ಜಾಗೃತಿಗಾದ ಯುವ ಜಾಥಾದಿ ಒಂದೇರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಆಫೀಸ್ ಗುರುವಾರ ನಮೋ ಯೋಜನೆ ಜಾಗೃತಿಗಾದ ಯುವ ಜಾಥಾ ಪನ್ಪುನ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಬಿಜೆಪಿ ಜಿಲ್ಲಾ ಮಾಹಿತಿದಾರ ಹರಿಕೃಷ್ಣ ಬಂಟ್ವಾಳ, ನಾಯಕರು ರವಿಶಂಕರ ಮೇಜರ್, ವಿಕಾಸ್ ಪುತ್ತೂರು, ಸಂದೀಪ್ ಶೆಟ್ಟಿ, ಸುದರ್ಶನ್ ಒಟ್ಟುಗಿತ್ತರು. ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯಂತರ ಸಂದೇಶ್ ಶೆಟ್ಟಿ ಕುಡಿಯಾಲಬೈಲ್ ಸುದ್ದಿಗೂಟಡ್ ಪಾತಿರ್ದ ಕಾರ್ಯಕ್ರಮದ ಇವರ ಕುರಿಯರು. ಜುಲೈ 15 ಕಾಂಡ 10 ಗಂಟೆಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪಿದೈ ಗಾಡಿಲೆನ ಜಾಥೋನು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಉದಿಪನ ಮಲ್ಪುವೆರು. ಜುಲೈ 15 ಕಾಂಡ 10 ಗಂಟೆಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪಿದೈ ಗಾಡಿಲನ ಜಾಥೋನು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಉದಿಪನ ಮಲ್ಪುವೆರು. ಪುತ್ತೂರು ನಗರ ಮಾಣಿ ಕಲ್ಲಡ್ಕ ಬಿಸಿ ರೋಡ್ ಪಡೀಲ್ ನಂತೂರು ಕೂಳೂರು ಮಾರ್ಗ ಆದ ಮಧ್ಯಾಹ್ನ 3 ಗಂಟೆಗೆ ಸುರತ್ಕಲ್ ಬಂಟರ್ನ ಭವನಡು ಮುಗಿತಲಾಪುಂಡು. ಬಿಜೆಪಿ ಯುವ ಮೋರ್ಚಾ ರಾಜ್ಯ ಗುರುಕಾರ್ಯರು ಪ್ರತಾಪ ಸಿಂಹ, ಜಿಲ್ಲಾ ಗುರುಕಾರ್ಯರು ಹರೀಶ್ ಪೂಂಜ, ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸಂಜೀವ ಮಠಂದೂರು, ಬಿಜೆಪಿದ ಜಿಲ್ಲೆದ ಮಾತಾ ಶಾಸಕರು ಪಾಲ್ದೆತುವೆರೆಂದು ಸಂದೇಶ್ ಶೆಟ್ಟಿ ಪಂಡ್ಯರು. ಪುತ್ತೂರಿನ ಶ್ರೀ ಮಲ್ಲಿಂಗೇಶ್ವರ ದೇವಸ್ಥಾನದ ಎದುರಿನಿಂದ ಈ ಒಂದು ಜಾಥಾ ಪ್ರಾರಂಭಗೊಂಡು ಪುತ್ತೂರು ನಗರವಾಗಿ ಮಾಣಿ ಕಲ್ಲಡ್ಕ ಬಿಸಿ ರೋಡು ಪಡೀಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿ ಕೂಳೂರು ಮುಖಾಂತರ ಸುರತ್ಕಲ್ಲಿಗೆ ಸಾಗಿ ಅಲ್ಲಿ ಬಂಟರ್ ಭವನದಲ್ಲಿ ಸಮಾಪನಗೊಳ್ಳಲಿದೆ. ಒಟ್ಟು ವಿಶೇಷವಾಗಿ ಈ ಎಲ್ಲ ಜಾಥಾ ನಡೆಯುವುದು ನರೇಂದ್ರ ಮೋದಿಜಿಯವರೇನು 4 ವರ್ಷಗಳಲ್ಲಿ ಮಾಡಿದಂತಹ ಸಾಧನೆ ಏನಿದೆ, ಅವರು ಮಾಡಿದಂತಹ ಏನು ಜನಪರ ಯೋಜನೆಗಳೇನಿದೆ, ಆ ಯೋಜನೆಗಳನ್ನು ಜನರ ಮನ ಮತ್ತು ಮನೆಗಳಿಗೆ ಮುಟ್ಟಿಸುವಂಥ ಸಲುವಾಗಿ ವಿಶೇಷವಾಗಿ ಜನರ ಹತ್ರ ಜಾಗೃತಿಯನ್ನು ಮೂಡಿಸಬೇಕು. ಆ ದೃಷ್ಟಿಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರನ್ನು ಮುಂದಿನ ಈ ದೇಶದ ಪ್ರಧಾನಿಯಾಗಿ ಕಾಣಬೇಕೆನ್ನುವಂಥ ಒಂದು ಇಚ್ಛಾಶಕ್ತಿ ಈ ಯುವ ಮೋರ್ಚಾಕ್ಕೆ ಇರುವುದರಿಂದ ಆ ಕಲ್ಪನೆಯನ್ನು ಇಟ್ಟುಕೊಂಡು ಇಂತಹ ಒಂದು ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ.